ಉಡುಪಿಯ ಕೋಟತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಲಿತರ ಕಾಲೋನಿಯಲ್ಲಿ 5 ದಿನಗಳ ಹಿಂದೆ ಪೊಲೀಸ್ ದೌರ್ಜನ್ಯಕ್ಕೆ ಒಳಗಾದ ಕೊರಗ ಕುಟುಂಬವನ್ನು ಗೃಹ ಸಚಿವ ಅರಗ ಜ್ಞಾನೇಂದ್ರ ಇಂದು ಭೇಟಿ ಮಾಡಿದರು. ಅಂದು ನಡೆದ ಘಟನೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಅವರು ಪಡೆದುಕೊಂಡರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ದಲಿತ ಕುಟುಂಬದ ಜೊತೆ ಇದೆ, ಸಂತ್ರಸ್ತ ಸಮುದಾಯಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುತ್ತೇವೆ. ಪ್ರಕರಣವನ್ನು ಸಿಒಡಿಗೆ ಒಪ್ಪಿಸಿ ಸಮಗ್ರ ತನಿಖೆಯನ್ನ ನಡೆಸುತ್ತೇವೆ. ಪೊಲೀಸ್ ಪ್ರತಿದೂರಿನ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂದರು. ಇದೇ ವೇಳೆ ದೌರ್ಜನ್ಯಕ್ಕೆ ಒಳಗಾದ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಸಂತ್ರಸ್ತ 6 ಕುಟುಂಬಕ್ಕೆ 50,000 ರೂಪಾಯಿಗಳ ಚೆಕ್ ಅನ್ನು ಸಚಿವರು ಹಸ್ತಾಂತರಿಸಿದರು. ಗೃಹ ಸಚಿವರಿಗೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಜಿಲ್ಲಾಧಿಕಾರಿ, ಎಸ್ಪಿ ಮತ್ತು ಸ್ಥಳೀಯ ಮುಖಂಡರು ಸಾಥ್ ನೀಡಿದರು. ಅದಕ್ಕೆ SI ಅವರು ಹೇಳ್ಕೊಂಡು ಡೋರ್ ಓಪನ್ ಮಾಡಿ, ನೀನು ಯಾರ ಕೇಳಿದೆ, ನಾನು ಮನೆಯವನು ಅಂತ ಹೇಳಿದೆ. ಅದು ಅವ್ರ ಭಾಷೆಯಲ್ಲಿ ಬೋಳಿ ಮಗನ ಅಂತ ಹೇಳ್ಕೊಂಡು ಅಲ್ಲೇ ನನಗೆ ಹೊಡಿಲಿಕ್ಕೆ ಶುರು ಮಾಡ್ತೀನಿ. ಹೊಡೆದು ಜೀಪಲ್ಲಿ ಹಾಕಿಬಿಟ್ರಿ ಸರ್. ಹಾಕಿ ನಾನು ನೋಡ್ತಾ ಇದ್ದೀನಿ, ಒಳಗೆ ಲಾಕ್ ಮಾಡಿಬಿಟ್ರಿ. ಅಲ್ಲಿಂದ ಎಲ್ಲರಿಗೆ ಹೊಡಿತಾ ಬರ್ತಾ ಇದ್ದಾರೆ ಒಳಗೆ. ನಾನು ಜೀಪಲ್ಲಿ ನೋಡ್ತಾ ಇದ್ದೆ. ಒಳ ಬಂದವರಿಗೆ ಇನ್ನು ಮದುವೆಗಿನ ಕೈಯೆಲ್ಲ ಹೊಡೆದು ಇದು ಬೆರಳೆಲ್ಲ ಈಗ ಸರ್ತ ಮಾಡ್ಲಿಕ್ಕೆ ಆಗುತ್ತೆ, ಅಷ್ಟು ನೋವಿದೆ ಅವನಿಗೆ. ಮತ್ತು ವಯಸ್ಸಾದವರು 12 ವರ್ಷದ ಒಂದು ಮಗುವಿಗೆ ಹೊಡೆದಿದ್ದಾರೆ, ಗರ್ಭಿಣಿಗೆ ಹೊಡೆದಿದ್ದಾರೆ. ಇದು ಏನಂತ ನಮ್ಗೆ ಗೊತ್ತಿಲ್ಲ. ನಾವು ಕೇಳ್ತಿದ್ದಾರೆ ಎಲ್ಲ, ದಮ್ಮ ಏನಾಯ್ತು ಸರ್ ಏನಂತ. ಏನಿಲ್ಲ ಸರ್, ಹೊಡೆಯೋದೊಂದೇ ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಈ ಕಾಲೋನಿಯಲ್ಲಿ ಇಂಥ ಸಂಭ್ರಮದ ಕಾರ್ಯಕ್ರಮಗಳು 40 ವರ್ಷದ ನಂತರ ಆಗೋದು ಸರ್. ಇದು ನಾವೆಲ್ಲ ಕಷ್ಟಪಟ್ಕೊಂಡು ಮತ್ತೆ ಅವನ ಫ್ರೆಂಡ್ಸ್ಗಳೆಲ್ಲ ಸ್ವಲ್ಪ ಸಹಾಯ ಮಾಡ್ಕೊಂಡು ಇಂಥದ್ದು ಕಾರ್ಯಕ್ರಮ ಮಾಡ್ತಾ ಇದ್ದದ್ದು ನಾವು. ಹಾಗಾದ್ರೆ ನಮ್ಗೆ ಬದುಕು ಹಕ್ಕ ಇಲ್ಲ ಸರ್. ನಮ್ಮನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ನಮ್ದು 4 ಜನರದ್ದು ಬಟ್ಟೆ ಬಿಟ್ಟು ಹೊಡಿಸಿದ್ದಾರೆ ಸರ್. ಅಂತ ತಪ್ಪು ನಾವು ಏನು ಮಾಡಿದ್ದೇವೆ? ನಾವು ಸ್ಟೇಷನ್ ಇವನು ಮದುಮಗನ ಕರ್ಕೊಂಡು ಹೋಗಿದ್ದಾರೆ. ಮದುಮಗನ ಬಿಟ್ಟಿದ್ದಾರೆ. ಮದುಮಗನ ಅಣ್ಣ ಮತ್ತು ತಮ್ಮಂದಿರು ಮತ್ತು ಸಣ್ಣ ಒಂದು 22 ವರ್ಷದ ಹುಡುಗ ಇದ್ದ ಸಚಿನ್ ಅಂತೇಳಿ. ಕಡೆಗೆ ನಾನು ಹೇಳಿ ಹೊಡಿತಾರೆ ಸರ್. ನಾವು ಏನು ತಪ್ಪು ಮಾಡಿದ್ದೇವೆ? ನಾವು ಮದ್ಯ ವ್ಯಸನಿಗಳಂತೆ ಸರ್. ನಾನು ಹುಟ್ಟಿದ ಮೇಲೆ ಇಲ್ಲಿ ಮದ್ಯವನ್ನು ಕುಡ್ದವಲ್ಲ, ಮತ್ತು ನಮ್ಮ ಹುಡುಗರಿಗೆಲ್ಲ ನಾವು ಮದ್ಯ ಕುಡಿಬಾರ್ದು, ಶಿಕ್ಷಣದಲ್ಲಿ ಮುಂದೆ ಹೋಗ್ಬೇಕಂತ ನಾವು ಇದನ್ನೇ ಹೇಳುವರು. ನಾವು ಹೇಗೆ ಸರ್ ಮದ್ಯ ಕುಡಿಲಿಕ್ಕೆ ಸಾಧ್ಯ? ಮದುಮಗನ ಬಿಟ್ಟಿದ್ದಾರೆ. ಮದುಮಗನ ಅಣ್ಣ ಮತ್ತು ತಮ್ಮಂದಿರು ಮತ್ತು ಸಣ್ಣ ಒಂದು 22 ವರ್ಷದ ಹುಡುಗ ಇದ್ದ ಸಚಿನ್ ಅಂತೇಳಿ. ಕಡೆಗೆ ನಾನು ಹೇಳಿ ಹೊಡಿತಾರೆ ಸರ್. ನಾವು ಏನು ತಪ್ಪು ಮಾಡಿದ್ದೇವೆ? ನಾವು ಮದ್ಯ ವ್ಯಸನಿಗಳಂತೆ ಸರ್. ನಾನು ಹುಟ್ಟಿದ ಮೇಲೆ ಇಲ್ಲಿ ಮದ್ಯವನ್ನು ಕುಡ್ದವಲ್ಲ, ಮತ್ತು ನಮ್ಮ ಹುಡುಗರಿಗೆಲ್ಲ ನಾವು ಮದ್ಯ ಕುಡಿಬಾರ್ದು, ಶಿಕ್ಷಣದಲ್ಲಿ ಮುಂದೆ ಹೋಗ್ಬೇಕಂತ ನಾವು ಇದನ್ನೇ ಹೇಳುವರು. ನಾವು ಹೇಗೆ ಸರ್ ಮದ್ಯ ಕುಡಿಲಿಕ್ಕೆ ಸಾಧ್ಯ? ಸರಿ, ಗೊತ್ತಿದೆ. ನಾವು ಇಷ್ಟು ವರ್ಷದಿಂದ ನಾವು ಸಂಘಟನೆ ಕೆಲಸ ಮಾಡ್ತೇವೆ. ಕೊರಗರ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿದ್ದೇವೆ ಬಿಟ್ಟರೆ ಒಂದೇ ಇಲಾಖೆಯ ಬಗ್ಗೆ ನಾವು ತಪ್ಪು ಮಾಹಿತಿಯನ್ನು ಕೊಡಲಿಲ್ಲ, ನಾವು ಕೊಡೋದು ಕೂಡ ಇಲ್ಲ ಸರ್. ಮತ್ತು ನಮ್ಮ ತಮ್ಮ ಇಲಾಖೆ ಬಗ್ಗೆ ನಮ್ಗೆ ತುಂಬ ಗೌರವ ಇತ್ತು. ನಮ್ಮ ಇಷ್ಟು ವರ್ಷ ಸರ್ವಿಸ್ನಲ್ಲಿ ಇವತ್ತು ಒಂದೇ ಒಂದು ಪೊಲೀಸ್ ಕೇಸ್ಗಳು ಆಗದಿದ್ದಾಗ ನಾವು ನೋಡ್ಕೊಂಡಿದ್ದೇವೆ. ಏನಾದರೂ ಸಣ್ಣ ಪುಟ್ಟ ಮಾತಲ್ಲಿ ಬೆಳೆದ್ರು ಕೂಡ ಅದನ್ನು ನಾವು ರಾಜ್ಯ ಸಂಧಾನದಲ್ಲಿ ಕೇಸೇ ಕೊಡಲಿಲ್ಲ ನಾವು ಇದುವರೆಗೆ. ಆದರೆ ಏಕೈಕಿ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಅವಾಗಾದ್ರೆ ನಾವು ಇಲ್ಲಿ ಈ ಭೂಮಿಯಲ್ಲಿ ಇವತ್ತು ಕುಂದಾಪುರ ತಾಲೂಕಿನ ಕೋಟಾದ ಕೊರಗ ಜನಾಂಗ ವಾಸ ಮಾಡುವಂಥ ಒಂದು ಕಾಲೋನಿನಲ್ಲಿ ನಾನು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಸಚಿವರಾದಂಥ ಪೂಜಾರವರು ನಾವೆಲ್ಲ ಇದ್ದೇವೆ. ಮೊನ್ನೆ ಈ ಕುಟುಂಬದ ಮದುವೆ ಸಮಾರಂಭದಲ್ಲಿ DJ ಹಾಕ್ಕೊಂಡಿದ್ದಾರೆ ಅನ್ನುವಂಥ ಒಂದೇ ಕಾರಣಕ್ಕಾಗಿ ನಮ್ಮ ಪೊಲೀಸರು ಬಂದು ಅತಿರೇಕದ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಬೇಸರ ತಂದಿದೆ. ಈ ಬಗ್ಗೆ ಕ್ರಮ ತೊಗೊಂಡಿದ್ದೀವಿ. ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ಒಂದು 5-6 ಜನ ಕಾನ್ಸ್ಟೇಬಲ್ಸನ್ನು ಬೇರೆ ಕಡೆ ಹಾಕಿದ್ದೇವೆ. ಇವತ್ತು ನಾನು ವಿಚಾರಣೆ ನಡೆಸಿದ್ದೇನೆ. ಇವತ್ತು ಮದುಮಕ್ಕಳಿಗೂ ಕೂಡ ಹೊಡೆತ ಬಿದ್ದಿದೆ, ಹೆಣ್ಣು ಮಕ್ಕಳಿಗೆ ಹೊಡೆತ ಬಿದ್ದಿದೆ ಅಂತ ಕೇಳಿ ಅತ್ಯಂತ ನೋವಾಗಿದೆ. ನಮ್ಮ ಸರ್ಕಾರದ ಬದ್ಧತೆ ಇದೆ, ದಲಿತರು ಅತ್ಯಂತ ಕೆಳಸ್ತರದ ವ್ಯಕ್ತಿಗಳಿಗೆ ನೋವಾಗಬಾರ್ದು ಮತ್ತು ಅವರ ಆಸ್ತಿ, ಪ್ರಾಣ, ಮಾನ ಇದನ್ನು ಉಳಿಸುವಂಥ ಬದ್ಧತೆ ನಮಗಿಂತೂ ಇದೆ. ಹಾಗಾಗಿ ಪೊಲೀಸರು ಮಾಡಿರ್ತಕ್ಕಂಥ ಈ ಅತಿರೇಕದ ವರ್ತನೆ, ಅದಕ್ಕೆ ಸರಿಯಾದಂಥ ಬೆಲೆಯನ್ನು ಯಾರು ಅದು ಮಾಡಿದಾರೋ ಅದನ್ನು ತೆರಬೇಕು. ಅವರು ನಮ್ಮನ್ನು COD ಎನ್ಕ್ವೈರಿಗೆ ಹಾಕಿಸ್ತೇನೆ. ಇದನ್ನು ನಾನು ಇವತ್ತು ಘೋಷಣೆ ಮಾಡಿದ್ದೇನೆ ಅವ್ರ ಎದುರುಗಡೆ. ಹಾಗೆಯೇ 6 ಕುಟುಂಬಗಳಿಗೆ 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಸರ್ಕಾರದ ಕಡೆಯಿಂದ. 50,000 ರೂಪಾಯಿಗಳ ಚೆಕ್ಕನ್ನು ಈಗ ಅವ್ರ ಕೈಗೆ ಸರ್ಕಾರದ ಪರವಾಗಿ ನಾನು ಪೂಜಾರವರು ಈಗ ಕೊಟ್ಟಿದ್ದೀವಿ, ಹಸ್ತಾಂತರ ಮಾಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥ ಹಣವನ್ನು ಸದ್ಯದಲ್ಲೇ ಕೊಡ್ತೇವೆ. ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ, ಅದನ್ನು ಗಮನದಲ್ಲಿಟ್ಕೊಂಡು ಏನು ಮಾಡಬೇಕು ಅಂತ ಮಾಡ್ತೇವೆ. ಪುನರಪಿ ಇದು ನಡೆದಿದ್ದ ಹಾಗೆಯೇ ನಿಜವಾಗಲೂ ಕೂಡ ಇದು ಎಚ್ಚರಿಕೆಯ ಕರೆಗಂಟೆ ನಮ್ಮ ಪೊಲೀಸರಿಗೆ. ಅದನ್ನು ಗಮನಿಸುವಂಥ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ.